ಮಂಜೇಶ್ವರ ಬಾಯಾರು ಕಳಂದೂರು ಎಂಬ ಸ್ಥಳದಲ್ಲಿ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಗುಡ್ಡ ಜರಿದು ಒಂದು ಮನೆ ಸಂಪೂರ್ಣವಾಗಿ ಹಾನಿಗೀಡಾಗಿದೆ. ಉಳಿದ ಸುಮಾರು 15ರಷ್ಟು ಮನೆಗಳು ಇದೀಗ ಅಪಾಯದಂಚಿನಲ್ಲಿವೆ. ಕಳೆದ 2 ದಿನಗಳಿಂದ ಕಾಸರಗೋಡು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಬಾಯಾರಿನಲ್ಲಿ ಮನೆಗಳ ಹಿಂಭಾಗದಲ್ಲಿದ್ದ ಗುಡ್ಡ ಜರಿದು ಈ ಅನಾಹುತ ಸಂಭವಿಸಿದೆ. ಮುಳಿಗದ್ದೆ ಸಮೀಪದ ಕಳಂದೂರು ನಿವಾಸಿ ಅಬ್ದುಲ್ ರೆಹಮಾನ್ ಎಂಬವರ ಮನೆ ಪೂರ್ಣವಾಗಿಯೂ ಹಾನಿಗೀಡಾಗಿದೆ. ಮನೆಯಲ್ಲಿ 9 ಮಂದಿ ಇದ್ದು ಅವರನ್ನು ಸುರಕ್ಷಿತವಾದ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಮುಳಿಕುಮೇರಿ ಎಂಬ ಸ್ಥಳದಲ್ಲಿ ಸುಮಾರು 15ರಷ್ಟು ಕುಟುಂಬಗಳು ಅಪಾಯದಂಚಿನಲ್ಲಿದ್ದು ಭೀತಿಯನ್ನ ಎದುರಿಸುತ್ತಿದ್ದಾರೆ. साइड में है।